ನೀವು ಕೊಡುದು ಯಾರ ಹೆಸರಿಗೆ ಕೊಡುತ್ತಲ್ಲ ರಾಧಮೈರ ಈ ಪ್ಲೇಟ 1 ಗಂಟೆ ಮುಟ್ಟ ತಹಸೀಲ್ದಾರ್ನಲ್ಲೇ ಕೊಡೋದು ವಿಎನ್ನು ತಹಸೀಲ್ದಾರನ್ನು ಕರೆಸಿದ್ದೀನಿ ಕೊಡಗ ವಿಎಯನ್ನು ಕರೆಸಿದ್ದೀನಿ BTಯನ್ನು ಕರೆಸಿದ್ದೀನಿ AC ಅವರು ಇದ್ದು DC ಅವರ ಹತ್ರ ಮಾತಾಡಿ ಒಂದು ಹಂತಕ್ಕೆ ನಾನು ಬಂದಿದ್ದೀನಿ ನಿಮಗೆ ಸ್ಪಂದನೆ ಕೊಡೋದು. ಇದು ನನ್ನ ವಿಧಾನಸಭಾ ಕ್ಷೇತ್ರ ಅಲ್ಲ, ನಿನ್ನ ಹೇಳಿದೆ ಇದು ಇಲ್ಲೇ ವಿಧಾನಸಭಾ ಕ್ಷೇತ್ರ. ಆದರೆ ನೀವು ಇಲ್ಲಿ ಬಂದು ಒಬ್ಬ ಪ್ರಜೆಗಳಿಗೆ ಯಾರಿಗಾದರೂ ಸಾಮಾನ್ಯ ಜನರಿಗೆ ಬಡವರಿಗೆ ನ್ಯಾಯ ಕೊಡೋದು ನಮ್ಮ ಧರ್ಮ. ಏನು ಯಜಮಾನ್ರೆ ಕೇಳ್ತಾ ಇದ್ದಾರೆ ಹೇಳೋದು? ಈಗ ನಿಮಗೆ 94C ಅಲ್ಲಿ ರಾಧಮ್ಮ ನೀವಲ್ಲ, ನಿಮ್ಮ ಹೆಸರಿಗೆ 94C ಅಲ್ಲಿ 8 ಸೆನ್ಸ್ 9 ಸೆನ್ಸ್ ಜಾಗ ಇದೆ. ಅದನ್ನು ನೀವು ಒಂದು ಅರ್ಜಿಗೆ ಸೈನ್ ಮಾಡಬೇಕು. ಅದನ್ನು ನಿಮಗೆ ಮಾಡಿಕೊಡುವ ಕೆಲಸವನ್ನು ಮಾಡ್ತೀವಿ. ಆ ನಂತರ ನಿಮಗೆ ಮನೆ ಕಟ್ಟಲಿಕ್ಕೆ ಸರ್ಕಾರದಿಂದ ರಾಜೀವ್ ಗಾಂಧಿ ನಿಧಿಯಿಂದ ಬರುವಂಥ 2 ಲಕ್ಷ ರೂಪಾಯಿ ಮಂಜೂರು ಮಾಡ್ತೇವೆ. ಅದು 2-3 ತಿಂಗಳು ಆಗ್ತದೆ. ನಾಳೆನೇ ಅದು ಮಂಜೂರಾಗಿ 1 ಲಕ್ಷ ಒಮ್ಮೆಲೆ ಬರುವುದಿಲ್ಲ. ನಿಮಗೆ ಸ್ಟೇಜ್ ಫೌಂಡೇಶನ್ಗೆ ಒಂದು ಫಸ್ಟ್ ದಾಖಲೆ ನಿಮ್ಮ ಹೆಸರಲ್ಲಿ ಮಾಡಿಕೊಡ್ತೇವೆ. 9 ಸೆನ್ಸ್ 8 ಸೆನ್ಸ್ 9 ಸೆನ್ಸ್ ಅದೇ ಜಾಗ ಅದೇ ಡೇಟಿಯಲ್ಲಿ ಅದರಲ್ಲಿ 8 ಇದೆ. 9ರಿಂದ ಜಾಸ್ತಿ ಕೊಡೋಕ್ಕೆ ಆಗಲ್ಲ. ಬರಬೇಕಲ್ಲಿ 9 ಮಾತ್ರ. ಅದಕ್ಕೆ 10 ದಿವಸ ಬೇಕು. ನೀವು ಇವತ್ತೊಂದು ಅರ್ಜಿ ಮಾಡಿ AC ಕೊಡಬೇಕು. ಆನಂತರ ಅದು ಪರಿಶೀಲನೆಗೆ ಅರ್ಜಿ ಹಾಕಿ ಅದನ್ನು ತಂದು 1 ವಾರ ಟೈಮ್ ಹೇಳಿದ್ದೀನಿ. 10 ದಿವಸ ನಿಮಗೆ ಬೇಕು. ಆ ಕಡೆ ಈ ಕಡೆ ಮತ್ತೆ ನೀವು ಪುನಃ ಸೈಕ್ ಕೊಡ್ತೇವೆ ಅಂತ ಅವ್ರ ಹತ್ರ ಹೇಳಿದೆ. ನಾನು ಬರ್ತೇನೆ ನಿಮ್ಮ ಜೊತೆ. ತಹಸೀಲ್ದಾರ್ ಮನೆ ಮುಂದೆ ಪುತ್ತೂರು AC ಕಚೇರಿಯಲ್ಲ, ತಹಸೀಲ್ದಾರ್ ಕಚೇರಿ ಮನೆ ಮುಂದೆ ತಹಸೀಲ್ದಾರ್ ಕಚೇರಿ ಮುಂದೆ ನಾನು ಕೂಡ ಕೊಡ್ತೇನೆ ಅಂತ ಹೇಳಿದೆ. ಅದರಿಂದ ನಿಮಗೆ ಜಾಗ ನಿಮ್ಮ ಹೆಸರಿಗೆ ಮಾಡಿಕೊಡ್ತೇವೆ. ಮನೆ ಕಟ್ಟಲಿಕ್ಕೆ ನೀವು ಇನ್ನೂ ಪುನಃ ಹಾಗೆ ಆಗಬೇಕು ಹೀಗೆ ಆಗಬೇಕು ನಿಮ್ಮಂಥದ್ದೇ ಒಂದು ನೀವು ಕಂಡೀಷನ್ಗಳನ್ನು ಹಾಕಬಾರ್ದು. ತೊಂದರೆ ಆಗಿದೆ ನಿಮ್ಮ ಜಾಗ ನಿಮ್ಮ ಹೆಸರಿಗೆ ಆಗ್ತದೆ. ಅದನ್ನು ನೀವು ಮಾಡಿಕೊಂಡು ಒಳ್ಳೆಯ ಜೀವನವನ್ನು ಮಾಡಿ ಅಂತ ನಾನು ನಿಮಗೆ ಆಗೋದಿಲ್ಲ. ಮುಂದೆ ಬರುವಾಗ ನೀವು ಕೃಷಿ ಮಾಡಿದರೆ ಅದನ್ನು ಮಾಡ್ಕೊಳ್ಬೋದು, ನಿಮಗೆ ಬಿಟ್ಟದ್ದು. ಈಗ ನಿಮಗೆ ಕೊಟ್ಟಿರುವಂಥ ಅರ್ಜಿಯಲ್ಲಿ ನಿಮಗೆ ಸಿಗುವುದು 9 ಸೆನ್ಸ್, ಜಾಸ್ತಿ ಆದರೆ ಕಡಿಮೆ ಕೊಡುವುದು. ಗೊತ್ತಾಯ್ತಾ? ಇದಕ್ಕೆ ಒಪ್ಪಿಗೆನಾ ನಿಮ್ಮದು? ಒಪ್ಪಿಗೆ ಯಜಮಾನ್ರೆ? ಒಪ್ಪಿಗೆ? ನೀವು ಮಗಲ್ಲ ಒಪ್ಪಿಗೆ? ಇನ್ನೊಬ್ಬರು ಇದ್ರಲ್ಲ ಒಪ್ಪಿಗೆ? ಸರಿ ಕೊಡಲ್ಲ ಕ್ಯಾಶ್ AC ಮತ್ತೆ ತಹಸೀಲ್ದಾರ್ ಹೇಳಿ. ಹಲೋ ನಿತಿನ್ ಕೆಳಗೆ ಬರ್ಬೇಕಂತಮ್ಮೆ. MLA ಅಶೋಕ್ ರೈ ಅವರಿಗೆ, MLA ಅಶೋಕ್ ರೈ ಅವರಿಗೆ, MLA ಅಶೋಕ್ ರೈ ಅವರಿಗೆ, ಬಡವರ ಬಂಧು MLA ಅಶೋಕ್ ರೈ ಅವರಿಗೆ. ಈ ರೀತಿ ಬರ್ತದೆ. ಬೇಗ ಬೇಕಾದ್ರೆ ನಿಮಗೆ ಬೇಕಾಗುವಂಥ ಇದನ್ನು ಕಟ್ಟಿಕೊಂಡು ಸ್ಟೇಜ್ ಕಟ್ಟಿಕೊಂಡು ಬರ್ಬೋದು. ನಿಮ್ಮಲ್ಲಿ ಅಲ್ಲಿ ಸುಳ್ಯದಲ್ಲಿ ಅವರಿಗೆ ಮನೆ ಕಟ್ಟಲಿಕ್ಕೆ ಆ ಜಾಗ ಅವರಿಗೆ ಅನುದಾನ ಅಲ್ಲಿಂದ ಬಂದಿಲ್ಲ ಅಂತಾದರೂ ನಾನು ಮಿನಿಸ್ಟರ್ ಹತ್ರ ಮಾತಾಡಿ, ಜಮೀರ್ ಅವರ ಹತ್ರ ಮಾತಾಡಿ, ವಸತಿ ಸಚಿವರ ಹತ್ರ ಮಾತಾಡಿ ಸ್ಪೆಷಲ್ ಕೇಸಲ್ಲಿ ನಿಮಗೆ ಒಂದು ಮನೆ ಕೊಡಿಸುವಂಥ ಕೆಲಸ ಮಾಡ್ತೇನೆ. ಇದಕ್ಕೆ ನೀವು ಒಪ್ಪಬೇಕು. ಇದಕ್ಕಿಂತ ಹೆಚ್ಚು ನಾನು ಮಾಡಲಿಕ್ಕೆ ಏನು ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಮ ಜಾಗ ನಿಮ್ಮ ಹೆಸರಿಗೆ ಆಗ್ತದೆ. ಮನೆ ಕಟ್ಟಲಿಕ್ಕೆ 2 ಲಕ್ಷ ರೂಪಾಯಿ ಅಂದಾಜು ದುಡ್ಡು ಬರ್ತದೆ. ಅದಕ್ಕೆ ನೀವು ಒಪ್ಪಿ ಇದನ್ನು ಸರಿ ಅಂತ ಹೇಳಿದ್ರೆ ನಿಮ್ಮ ಅಧಿಕಾರಿಗಳನ್ನು ಕರೆದು ಕೂಡ ನಿಮಗೆ ಭರವಸೆಯನ್ನು ಕೊಡುವಂಥ ಕೆಲಸವನ್ನು AC ತಹಸೀಲ್ದಾರ್ಗೆ ತಂದು ಭರವಸೆಯನ್ನು ಕೊಡುವ ಕೆಲಸ ಮಾಡ್ತೀನಿ. ಜನ ಅಲ್ಲಿ ಕಾಯ್ತಾರೆ, ಅದಕ್ಕೆ ಬೇಗ ಹೋಗ್ಬೇಕು. ಏನೊಂದು ಬೊಂಡ ಕೊಡ್ಕೋಪ್ಪ, ಏನಾದ್ರು ಕುಡಿಲಿಕ್ಕೆ ಬೊಂಡ ಅನ್ಯಾಯ ಮಾಡಿದ್ದಾರೆ ಅವ್ರ ವಿರುದ್ಧ ಏನು ಕ್ರಮ? ಕರೆಂಟಿಂದು ಆರ್ಡರ್ ಕೊಟ್ಟು ಇವತ್ತು ನಾನು ಹೇಳಿ ನಮ್ಮೊಂದು ಶೆಟ್ ಇದೆ, ಅದಕ್ಕೊಂದು ಕರೆಂಟಿಗೆ ನಾವೊಂದು ಮೊಬೈಲ್ ಚಾರ್ಜ್ ಮಾಡೋದು ಕಡೆಯಲ್ಲಿ ಕರೆಂಟ್ ಬೇಕಲ್ಲ. ನಾಳೆನೇ ಕೊಡ್ಲಿಕ್ಕೆ ಆಗುದಿಲ್ಲ, 1 ದಿವಸ ನಾಳೆನೇ ಕೋರ್ಟ್ ಆದೇಶ ಪ್ರಕಾರ ಅವರು ಡೆಮಾಲಿಷ್ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅಂದರೆ ನಿಮಗೂ ಬೇರೆ ದಾಖಲೆಗಳಲ್ಲಿ ಇಲ್ಲ. ಈಗ ರಾಧಮ್ಮ ಇವರು, ಇನ್ನೊಬ್ಬರ ಹೆಸರೇನು ರೇಣುಕಾ.
ರೇಣುಕಾ ಕೂಡ ಆ ಮನೆಯಲ್ಲಿದ್ದಾರೆ. ಇಲ್ಲ. ಇವರು ಮೊನ್ನೆಯಿಂದ ಸ್ಟ್ರೈಕ್ ಮಾಡ್ತಾರೆ. ಅವರಿಗೆ ನಾವು ಚರ್ಚೆ ಮಾಡಿದ ಪ್ರಕಾರ ಒಂದು ಅರ್ಜಿ ಇದೆ. ಆ ಅರ್ಜಿಯನ್ನು ಪರಿಶೀಲನೆ ಮಾಡಿ ಅವರಿಗೆ 94C ಆ ಜಾಗವನ್ನು ಮಂಜೂರು ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ ಅಂತ ನಾನು ಭರವಸೆಯನ್ನು ಅವರಿಗೆ ಕೊಟ್ಟಿದ್ದೇನೆ. ನಿಮ್ಮ ಹತ್ರ ಕೂಡ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಆ ತಹಸೀಲ್ದಾರನ್ನು ಕೂಡ ನಾವು ಕರೆದು ಮಾತಾಡಿದ್ದೀವಿ. ಅದಕ್ಕೆ ಆ ಇಲಾಖೆಯವರು ಕೂಡ ಒಪ್ಪಿಕೊಂಡಿದ್ದಾರೆ. ರಾಜೀವ್ ಗಾಂಧಿ ನಿಗಮದಿಂದ ಅವರಿಗೆ 2 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡುವ ಜವಾಬ್ದಾರಿಯನ್ನು ನಾನು ತಗೊಂಡಿದ್ದೀನಿ. ಬಡ ಕುಟುಂಬದವರು, ಪರಿಶಿಷ್ಟ ಜಾತಿಯವರು, ಅದರಿಂದ ಅವರಿಗೆ ನ್ಯಾಯ ಕೊಡುವುದು ಅಧಿಕಾರಿಗಳಿಗೆ ಮತ್ತು ನಮ್ಮ ಜನಪ್ರತಿನಿಧಿಗಳಿಗೆ ಇರುವಂಥ ಕರ್ತವ್ಯ. ಆ ಮುಖಾಂತರ ನಾವೊಂದು ಕಾನೂನಾತ್ಮಕವಾಗಿ ಏನು ಮಾಡಬಹುದು ಅನ್ನುವ ವಿಚಾರಕ್ಕೆ ನೀವು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೀರಿ. ಕಾನೂನು ಪ್ರಕಾರ ಇದ್ದರೆ ನಾನು ಖಂಡಿತ ಅದನ್ನು ಮಾಡಿಕೊಡ್ತೀನಿ, ಡೈರೆಕ್ಷನ್ ಕೊಡ್ತೀನಿ ಅಂತ ನೀವು ಹೇಳಿದ್ದೀರಿ. ನಾವು ಕೂಡ ಅದಕ್ಕೆ ಪೂರಕವಾಗಿ ಅವರಿಗೆ ಹೇಳುವಂಥ ಕೆಲಸವನ್ನು ಮಾಡಿದೆ. ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಕಡಬ ತಾಲೂಕಿನ ಸುಳ್ಯ ವಿಧಾನಸಭಾ ಕ್ಷೇತ್ರದ ಕೌಕ್ರಾಡಿ ಎಂಬಲ್ಲಿ ಒಂದು ಬಡ ಕುಟುಂಬ ಸರಕಾರಿ ಜಾಗದಲ್ಲಿ ಮನೆ ಮಾಡಿ ಕೂತಿದ್ರು. ಅದಕ್ಕೆ ಒಬ್ಬರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೋರ್ಟಿಗೆ ಸಲ್ಲಿಸಿ ಆ ಕೋರ್ಟಿನಿಂದ ತಹಸೀಲ್ದಾರಿಗೆ ನೋಟಿಸ್ ಹಾಕಿತ್ತು. ಆ ಪ್ರಕಾರ ನೋಟಿಸಿನ ಮೇಲೆ ತಹಸೀಲ್ದಾರರು ಅವರ ಮನೆಯನ್ನು ನೆಲಸಮ ಮಾಡುವಂಥ ಕೆಲಸವನ್ನು ಮಾಡಿದರು. ಆ ಕುಟುಂಬ, ಬಡ ಕುಟುಂಬ ಇಲ್ಲಿ ಬಂದು 14 ದಿವಸದಿಂದ, ಇವತ್ತಿಗೆ 15 ದಿವಸದಿಂದ ಉಪವಾಸವನ್ನು ಮಾಡಿ AC ಕಚೇರಿಯ ಮುಂದೆ ಉಪವಾಸ ಪ್ರತಿಭಟನೆಯನ್ನು ಮಾಡ್ತಾ ಇತ್ತು. ಮಾಧ್ಯಮದವರ ಮುಖಾಂತರ ನಾವು ಕೂಡ ಇಲ್ಲಿಗೆ ಬಂದು ಅದನ್ನು ಅವರಿಗೆ ತೊಂದರೆ ಆಗಿದೆ ಅದನ್ನು ವಿಚಾರಿಸಿದಾಗ ಅವರು ವಿಚಾರವನ್ನು ಹೇಳಿದ್ದಾರೆ. ಇವತ್ತು ಕಡಬ ತಹಸೀಲ್ದಾರರನ್ನು ಬರಲಿಕ್ಕೆ ಹೇಳಿ ಅಸಿಸ್ಟೆಂಟ್ ಕಮಿಷನರನ್ನು ಸೇರಿಸಿ DC ಅವರ ಹತ್ರ ಮಾತುಕತೆ ಮಾಡಿ ಅವರ ಜಾಗ ಏನಿದೆ 9 ಸೆನ್ಸ್ ಜಾಗ ಅವರು ಅರ್ಜಿ ಕೊಟ್ಟಿದ್ದಾರೆ, ಅದನ್ನು ಅವರ ಹೆಸರಿಗೆ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಆನಂತರ ಅವರಿಗೆ ಮನೆ ಕಟ್ಟಲಿಕ್ಕೆ ರಾಜೀವ್ ಗಾಂಧಿ ನಿಗಮದಿಂದ ಸುಮಾರು 2 ಲಕ್ಷ ರೂಪಾಯಿಗಳ ಒಂದು ಸಹಾಯವನ್ನು ಕೂಡ ಮಾಡುವಂಥ ಕೆಲಸ ಆಶ್ವಾಸನೆಯನ್ನು ಕೊಟ್ಟಿದ್ದೇನೆ. ಅವರು ಇವತ್ತು ಅದನ್ನೆಲ್ಲ ಒಪ್ಪಿಕೊಂಡು ಅವರ ಇವತ್ತಿನಿಂದ ಅವರು ಉಪವಾಸ ಸತ್ಯಾಗ್ರಹ ಪ್ರತಿಭಟನೆಯನ್ನು ಮಾಡ್ತೀನಿ ಅನ್ನೋ ವಿಚಾರ, ನಾವು ಸಾಯುವವರೆಗೆ ಇಲ್ಲೇ ಇಡ್ತೀವಿ ಅನ್ನೋ ವಿಚಾರವನ್ನು ತಿಳಿಸಿದ್ರು. ಅವರ ಮನವನ್ನು ಉಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಮುಂದಿನ 10 ದಿವಸದಲ್ಲಿ ಅವರು ವಾಸ ಇದ್ದಂಥ ಜಾಗವನ್ನು ಅವರ ಹೆಸರಿಗೆ 94C ಕಡತ ವಿಲೇವಾರಿ ಮಾಡೋ ಮುಖಾಂತರ ಮಾಡುವ ಕೆಲಸವನ್ನು ಮಾಡಿ, ಅನಂತರ ರಾಜೀವ್ ಗಾಂಧಿ ಇಲಾಖೆಯಿಂದ ಅವರಿಗೆ 2 ಲಕ್ಷ ರೂಪಾಯಿಗಳ ಮನೆ ಕಟ್ಟಲಿಕ್ಕೆ ಅನುದಾನವನ್ನು ಕೊಡುವ ಮುಖಾಂತರ ಅವರ ಸಮಸ್ಯೆಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಿದೆ. ಸೊ ಬಂದಮೇಲೆ ಅದು ಏನಾರೇ ತಪ್ಪಾಗಿದ್ರೆ ಏನು ಮಾಡಬೇಕು ಅದಕ್ಕೆ ನಾವು ಕ್ರಮಕ್ಕೆ ಬರೀತೀವಿ. ಮೀನ್ವೈಲ್ ಇವರು ಯಾವುದೇ ಅರ್ಜಿ 94C ರಿಜೆಕ್ಟ್ ಆದರೂ ಕೂಡ ಅವ್ರು ಅಪೀಲ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಇವತ್ತು ಅವರು ಅಪೀಲ್ ಮಾಡ್ತಾರೆ. ಮತ್ತೆ ಮರು ತನಿಖೆಗಾಗಿ ನಾವು ತಹಸೀಲ್ದಾರ್ಗೆ ಡೈರೆಕ್ಷನ್ ಕೊಡ್ತೀವಿ. ಕಾಪಿನ ಬಾಗಿಲು ಸರ್ವೆ ನಂಬರ್ 123ರಲ್ಲಿ ಭೂಮಿಯಲ್ಲಿ ರಾಧಮ್ಮ ಮುತ್ತುಸ್ವಾಮಿಯವರು ಹಲವು ವರ್ಷದಿಂದ ವಾಸವಾಗಿದ್ದರು. ಅಲ್ಲಿ ಮನೆ ಕಟ್ಟಿಕೊಂಡು ಚೆನ್ನಾಗಿದ್ದರು. ಆದರೆ ಏಕಾಏಕಿ ಯಾವುದೇ ಒಂದು ಮಾಹಿತಿ ಇಲ್ಲದೆ ಕಡಬ ತಹಸೀಲ್ದಾರ್ ಹಾಗೂ ತಂಡದವರು 13/11/2024 ಒಂದು ಮನೆಯನ್ನು ನೋಡಿದು ನೆಲಸಮ ಮಾಡಿರುತ್ತಾರೆ. ಇದರ ಒಂದು ನ್ಯಾಯಕ್ಕೋಸ್ಕರ ಆ ಒಂದು ಬಡ ಕುಟುಂಬದೊಂದಿಗೆ ನಾವು 1 ವರ್ಷದಿಂದ ಒದ್ದಾಡ್ತಾ ಇದ್ದೆ. ಎಲ್ಲ ಸರ್ಕಾರಿ ಕಚೇರಿಗೆ ಎಲ್ಲದಕ್ಕೂ ಮನವಿ ಮಾಡಿ ನ್ಯಾಯ ಕೇಳಿದ್ರೆ ಯಾರು ಕೊಡಿಸಿಲ್ಲ. ಕೊನೆಗೆ 29/12/2025 ಇದೇ AC ಕಚೇರಿ ಮುಂಭಾಗದಲ್ಲಿ ಬಂದು ಧರಣಿ ಕೂತಿದ್ರು. ಅವರಿಗೆ ಸಾತಾಗಿ ನಾವು ನಮ್ಮ ಈ ಪುತ್ತೂರು ತಾಲೂಕಿನ ಎಲ್ಲ ಮಿತ್ರರು ಒಂದು ಕೈ ಜೋಡಿಸಿದ್ರು. ಇವತ್ತು 5/1/2026 ಪುತ್ತೂರಿನ MLA ಆಗಿರುವಂಥ, ಅಂದರೆ ಈ ನಮ್ಮ ಈ ಬಡ ನೊಂದವರ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ವಿಧಾನಸಭಾ ಕ್ಷೇತ್ರ ಕಡಬ ತಾಲೂಕು. ಆದರೆ ಅಲ್ಲಿಯವರು ಯಾರೂ ಇದಕ್ಕೆ ಒಂದು ಸ್ಪಂದನೆ ಕೊಟ್ಟಿಲ್ಲ. ಯಾರೇ ಒಂದು MLA ಆಗಲಿ ಜನಪ್ರತಿನಿಧಿ ಆಗಿ ಯಾರೂ ಬಂದಿಲ್ಲ. ಆದರೆ ಪುತ್ತೂರಿನ MLA ಅಶೋಕ್ ರೈ ಸರ್ ಬಂದು ನಿನ್ನೆ ಸಂಡೇ ಮಧ್ಯಾಹ್ನ ಬಂದು ಹೇಳಿದ್ರು, ನಾನು ಏನಾದ್ರು ಮಾಡಿ ಇವತ್ತಿಗೆ ನಿಮಗೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳೋದು. ಅದರ ಪ್ರಕಾರವಾಗಿ ಅವರು ಆ ಒಂದು ಮನೆ ಕಟ್ಟುವ ಜಾಗಕ್ಕೆ 94C ಅಡಿಯಲ್ಲಿ ಹಕ್ಕುಪತ್ರ ಮಂಜೂರು ಮಾಡಿಕೊಡ್ತೀವಿ. ಮತ್ತು ನಿಮಗೆ ಸರ್ಕಾರದಿಂದ ಏನೆಲ್ಲ ವ್ಯವಸ್ಥೆ ಬೇಕು, ಮನೆ ಕಟ್ಟುವ ವ್ಯವಸ್ಥೆ ಎಲ್ಲವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವರಿಗೆ ನಮ್ಮ ಎಲ್ಲ ಹೋರಾಟಗಾರರ ಪರವಾಗಿ ಧನ್ಯವಾದಗಳು. ಈಗ ಅದ್ರ ಬಗ್ಗೆ ಏನಾಯ್ತು? ಇಲ್ಲ, ಇವಾಗ ಸದ್ಯಕ್ಕೆ ಅವರು ಈ ಒಂದು ಭರವಸೆ ಕೊಟ್ಟಿದ್ದಾರೆ. ಅದು ಮುಂದಕ್ಕೆ ನೋಡೋಣ, ಕಾನೂನು ಕ್ರಮ ಎಲ್ಲ ತಗೊಳ್ಳಿ. ಇವಾಗ ನಾವು ಹೋರಾಟವನ್ನು ಮಾತ್ರ ನಾವು ಹಿಂದಕ್ಕೆ ತೆಗಿತಾ ಇದ್ದೀವಿ ಅವರ ಒಂದು ಹೇಳಿಕೆ ಪ್ರಕಾರವಾಗಿ.